ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮದುವೆಯಾದ ಪುರುಷರಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದು ಏನಪ್ಪ ಅಂತಂದರೆ, ಪತ್ನಿ ಗರ್ಭಿಣಿಯಾದ ಮೇಲೆ ಲೈಂಗಿಕ ಕ್ರಿಯೆಯನ್ನು ನಡೆಸ್ಬೋದಾ? ಸಾಕಷ್ಟು ಜನರು ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಇನ್ನು ಕೆಲವರಿಗೆ ಇದರ ಬಗ್ಗೆ ಕೇಳೋದಕ್ಕೆ ಮುಜುಗರ ಇದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಬರೋದು ನಿಜ. ಆದರೆ ಪತ್ನಿ, ನಿಮ್ಮ ಹೆಂಡತಿ ಏನಿದ್ದಾರೆ, ಗರ್ಭಧರಿಸಿದಾಗ ಒಂದು ಲೈಂಗಿಕ ಕ್ರಿಯೆ ನಡೆಸೋದು ಸೇಫಾ? ಅದು ಏನಾದರೂ ಮುಂದೆ ಮಗುಗೇನಾದರೂ ಸಮಸ್ಯೆ ಆಗುತ್ತಾ? ಹಾಗೆ ಹೀಗೆ ಎಲ್ಲವೂ ಕೂಡ ಪ್ರಶ್ನೆಗಳು ಬರುತ್ತೆ. ಆದರೆ ವೈದ್ಯರು ಹೇಳುವಂತೆ ಮತ್ತು ನಾವು ತಿಳಿಸುವಂತೆ ಏನಂತಂದರೆ, ನಾರ್ಮಲ್ಲಾಗಿ ಮೊದಲ 2 ತಿಂಗಳು, ಅಂದರೆ ನಿಮ್ಮ ಪತ್ನಿ ಗರ್ಭಧರಿಸಿದ ಮೊದಲ 2 ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಲೈಂಗಿಕತೆ ಬೇಡ ಅಂತಲೇ ಹೇಳ್ತೀವಿ. ಯಾಕಂತಂದರೆ ಅದು ಸೇಫೆಸ್ಟ್ ದೃಷ್ಟಿಯಿಂದ. ಇದೊಂದು ಬಹಳ ಸೂಕ್ಷ್ಮವಾಗಿರೋ ಒಂದು ಸಮಯ ಆಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಬಾರ್ಷನ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಈ ಒಂದು ಕಾರಣದಿಂದ ಮೊದಲ 2 ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಲೈಂಗಿಕ ಕ್ರಿಯೆ ನಡೆಸೋದು ಬೇಡ. ಇನ್ನು 3ನೇ ತಿಂಗಳ ಬಳಿಕ ಬೇಕಂತಂದರೆ ಲೈಂಗಿಕತೆ ಸಹಜ ರೀತಿಯಲ್ಲಿ ನಡೆಸ್ಬೋದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಅತಿಯಾದ ಒತ್ತಡ ಬೇಡ. ಸಾಧ್ಯವಾದಷ್ಟು ಕೂಡ ನಾಜೂಕಾಗಿ ಒಂದನ್ನು ಕಾರ್ಯವನ್ನು ನೀವು ಮುಗಿಸ್ಬೇಕಾಗುತ್ತೆ. ಇದು 5 ತಿಂಗಳವರೆಗೂ ಇದು ಓಕೆ ಆಗುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ನಿಮ್ಮ 5 ತಿಂಗಳ ನಂತರ ಸ್ತ್ರೀಗೆ ಹೊಟ್ಟೆ ದಪ್ಪ ಆದ ನಂತರ ಆಕೆಯ ಜೊತೆ ಮೊದಲಿನ ಹಾಗೆ ನಿಮಗೆ ಲೈಂಗಿಕ ಚಟುವಟಿಕೆಗಳಲ್ಲಿ ನಿಮಗೆ ತೊಡಗಿಕೊಳ್ಳಲು ನಿಮಗೆ ಹಿಂಜರಿಕೆ ಆಗ್ಬೋದು. ಇದು ಬಿಟ್ಟರೆ ಬೇರೆ ಏನೂ ಸಮಯ. ಈ ಒಂದು ಸಮಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸೋದ್ರಿಂದ ಅಪಾಯ ಇಲ್ಲ. ಆದರೂ ಕೂಡ ಬೇಡ ಅಂತ ನಿಮಗೆ ಅನಿಸಿದ್ರೆ ಅದನ್ನು ಹಿಂಜರಿದರೆ ನೀವು ಹಿಂದೆ ಇರೋದು ಒಳ್ಳೆಯದು. ಆದರೆ ಒಂದು ಸತ್ಯ ಇಲ್ಲಿ ಏನು ಅಂತಂದರೆ, ಈ ಒಂದು ಸಮಯದಲ್ಲಿ ನಾಜೂಕಾಗಿ ಲೈಂಗಿಕ ಕ್ರಿಯೆಯನ್ನು ನಡೆಸೋದ್ರಿಂದ ಒಂದು ಏನು ಡೆಲಿವರಿ ಆಗುತ್ತೆ, ಈ ಒಂದು ಸಮಯದಲ್ಲಿ ಅದು ತುಂಬ ಅಚ್ಚುಕಟ್ಟಾಗಿ ಯಾವುದೇ ರೀತಿಯ ಹೆರಿಗೆ ಸಮಯದಲ್ಲಿ ತೊಂದರೆ ಆಗಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಇದನ್ನು ವೈದ್ಯರು ಕೂಡ ಹೇಳ್ತಾರೆ. ಆದರೆ ಇನ್ನು ಕೊನೆಯ ಅವಧಿಯಲ್ಲಿ ಬೇಡ. ಇನ್ನು ಗರ್ಭಾವಧಿಯ ಕೊನೆಯ 2 ತಿಂಗಳು ಒಂದು ಲೈಂಗಿಕ ಕ್ರಿಯೆ ನಡೆಸಬಾರ್ದು ಅಂತ ಹೇಳಿಬಿಟ್ಟು ವೈದ್ಯರು ಕೂಡ ಹೇಳ್ತಾರೆ. ಆದರೆ ಹೆಚ್ಚಿನ ಲೈಂಗಿಕ ಆಸಕ್ತಿ ಇರುವ ಒಂದು ಪುರುಷರು ಹಸ್ತಮೈಥುನವನ್ನು ಮಾಡ್ಕೊಬೋದು. ಇದು ಬಹಳ ಗುಪ್ತವಾಗಿ ನಡೆಯುವ ಒಂದು ಕ್ರಿಯೆಯಾಗಿದೆ. ಇದರಿಂದ ನಿಮ್ಮ ಮಾನಸಿಕ ಖಿನ್ನತೆ ಉಂಟಾಗೋದಿಲ್ಲ. ಇದರಿಂದ ನಿಮಗೆ ಒಂದು ತಾಜಾತನ ಕೂಡ ಸಿಗುತ್ತೆ. ಈ ರೀತಿ ಮಾಡ್ಬೋದು. ನಾವು ನಿಮಗೆ ತಿಳಿಸಿರುವ ಹಾಗೆ ಈ ಒಂದು ಗರ್ಭಧಾರಣೆಯಲ್ಲಿ ಈ ಒಂದು ಟಿಪ್ಸ್ ಏನಿದೆ ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ. ಖಂಡಿತ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನೆನಪಿಡಬೇಕಾದ ಮುಖ್ಯ ವಿಷಯ ಏನು ಅಂತಂದರೆ, ಸಾಕಷ್ಟು ಜನರು ತಪ್ಪು ಮಾಡೋದು, ಗರ್ಭಧಾರಣೆಯ ಮೊದಲ 2 ತಿಂಗಳಿನಲ್ಲೇ ಅನೇಕ ಬಾರಿ ಲೈಂಗಿಕ ಕ್ರಿಯೆ ನಡೆಸಿ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡಬೇಕಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇವೆ.